ಬೊಕ್ಕ ಶಿಸ್ತು ದಿಂಜ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಎಲ್ಲೆಡೆ ಎಡ್ಡೆ ಗುಣಕ್ಲೆನ ಅಳವಡಿಸಾನಗ ಎಡ್ಡೆ ಸಾಧನೆ ಮಲ್ಪೆರ ಸಾಧ್ಯ ಆಪುಂಡು. ವ್ಯಕ್ತಿ ಏತೆ ಮಲ್ಲ ಸಾಧನೆ ಮಲ್ತನಲ್ಲ ತಾನು ಕಲ್ತಿನ ವಿದ್ಯಾಸಂಸ್ಥೆನು ಮರಪೆರಬಲ್ಲಿ ಅವೆ ತಲಕನೆ ಸಾಧನೆ ಮಲ್ತಿನ ವ್ಯಕ್ತಿಲೇನು ಹಳೆ ವಿದ್ಯಾರ್ಥಿ ನೆಲೆಟ್ಟು ವಿದ್ಯಾಸಂಸ್ಥೆದ ಒತ್ತಿರ್ದು ಗೌರವಿಸಾನಗ ಅವಿರ್ದು ಮಲ್ಲ ಗೌರವ ಬೇತೊಂಜಿಚ್ಚಿ ಪಂಡದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಅಭಿಪ್ರಾಯಿಸಿದರು. ಈ ಶಾಲೆಯ ಹೆಸರನ್ನು ತರುವಂತಹರಾಗಬೇಕೆಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಮತ್ತು ಈ ಒಂದು ಶಾಲೆಯನ್ನು ಹಲವಾರು ಹಿಂದಿನ ಕಾಲದಲ್ಲಿದ್ದಂತಹ ಶಾಲೆ, ಕಾರಣ ನಾನು ಮತ್ತು ಎಲ್ಲ ಸಹಪಾಠಿಗಳು ಎಷ್ಟೋ ದೂರದಿಂದ ಬಂದು ಹರೇಕಲ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲಿಗೆ ಬಂದು ಕಲಿತ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಇವತ್ತು ನಮಗೆ ವಿದ್ಯೆಯನ್ನು ಕೊಟ್ಟ ಈ ಶಾಲೆ. ಆದ್ದರಿಂದ ನಮಗೆ ಈ ಶಾಲೆಯ ಮೇಲೂ ಕೂಡ ಒಂದು ಚಿಕ್ಕ ಪ್ರೀತಿ ಇರಬೇಕಾಗ್ತದೆ. ಎಲ್ಲ ಶಾಲೆಯಲ್ಲೂ ಕೂಡ ಈಗ ಇಂಗ್ಲಿಷ್ ಮೀಡಿಯಂ ಬಂದು ನಮ್ಮ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳು ಬಂದ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದನ್ನು ಯಾವ ಶಾಲೆ ಕೂಡ ಬಂದಾಗಬಾರದು. ಆದರೆ ನಾವು ಕಲಿತ ಈ ಹರೇಕಳ 2 ಶಾಲೆಗಳು ದೇವರ ದಯೆಯಿಂದ ನಮ್ಮ ಆಯುಷು ಮುಗಿದರೂ ಮುಂಬರುವ ಜನಾಂಗದಕ್ಕೂ ಈ ಶಾಲೆ ವಿದ್ಯೆ ಕೊಡುವ ಶಾಲೆಗಳಾಗಿ ಮುಂದೆ ಬರಬೇಕೆಂದು ನಾನು ಆ ದೇವರಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಬೊಕ್ಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ವತಿರ್ದು ನಡೆದಿನ ಜೋಕ್ಲನ ದಿನಾಚರಣೆ ಕಾರ್ಯಕ್ರಮಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಾಯಿನ ಹಿನ್ನೆಲೆಡು ವಿದ್ಯಾಸಂಸ್ಥೆದ ವತಿರ್ದು ನಡೆದಿನ ಸನ್ಮಾನನು ಸ್ವೀಕರಿಸಾದ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಪಾತಿರಿಯರು. ನೀವು ನನಗೆ ತೋರಿಸಿದಂತ ಇದು ನಾನು ಯಾವ ರೀತಿ ವರ್ಣಿಸಬೇಕೆಂಬುದು ನನಗೆ ಆ ಪದಗಳೇ ಇಲ್ಲ. ಬಹುಶಃ ಆ ದೇವರ ಅನುಗ್ರಹದಿಂದ ಹಲವಾರು ರಾಜ್ಯಗಳಿಗೆ ಹೋಗಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದರು. ನನಗೆ ಇವತ್ತು ನೀವು ಕೊಟ್ಟಂತ ಈ ಒಂದು ಪ್ರೀತಿ ಮಮತೆ ನಾನು ದೇವರ ಮೇಲೆ ಭಾರ ಇಟ್ಟು ಹೇಳ್ತೇನೆ. ನಾನು ಸಾಯುವ ತನಕ ಮರೆಯಲಿಕ್ಕಿಲ್ಲ. ಇದು ಒಂದು ನನ್ನ ಭಾಗ್ಯ. ನಾನು ಕಲಿತ ಶಾಲೆಯಲ್ಲಿ ನನಗೆ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳ ಎದುರುಗಡೆಯಿಂದ ನನಗೆ ಈ ಗೌರವವನ್ನು ಕೊಟ್ಟಿದ್ದೀರಿ. ದೇವರ ದಯದಿಂದ ನಾನು ಇನ್ನೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇನೆಂದು ಹೇಳುತ್ತಾ ನನಗೆ ಮಾಡಿದಂಥ ಈ ನಿಮ್ಮ ಪ್ರೀತಿ ನಾನು ನನ್ನ ಸಾವು ಬರುವ ತನಕವೂ ಕೂಡ ಇದು ಮರೆಯದ ಒಂದು ಮಾಣಿಕ ಅಂತ ಹೇಳ್ಬಹುದು. ವಿದ್ಯಾಸಂಸ್ಥೆದ ಸಂಚಾಲಕರು ಕಡೆಂಜ ಸೋಮಶೇಖರ್ ಚೌಟ ಗುರ್ಕಾರ್ಮಿಣಿ ವಹಿಸುತ್ತಿದ್ದರು. ಒಂದು ಹೊರತು ಪಾವೂರು ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಶಿಕ್ಷಕ ರಕ್ಷಕ ಸಂಘದ ವತಿರ್ದು ನಿವೃತ್ತ ಶಿಕ್ಷಕಿಯರು ಶ್ರೀಮತಿ ಸುಮಲತಾ, ಶ್ರೀಮತಿ ಲಕ್ಷ್ಮಿ ಬೊಕ್ಕ ರಾಧಾಕೃಷ್ಣ ರಯ್ಯರನ್ನು ಮಾನಾದಿಗೆ ಮಲ್ತದ ಗೌರವಿಸಾಯರು. ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಶೆಟ್ಟಿ ಮಂಚೌದಡಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ದುರ್ಗಾ ಪ್ರಸಾದ್ ರೈ ಕಲ್ಲಾಯಿ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಇಸ್ಮಾಯಿಲ್ ಫರೀದ್ ನಗರ, ಪ್ರೌಢಶಾಲದ ಮುಖ್ಯ ಶಿಕ್ಷಕಿಯರು ಮೋಹಿನಿ, ರವಿಶಂಕರ್, ನಿವೃತ್ತ ಶಿಕ್ಷಕಿಯರು ಸುಗುಣ, ಶಾಲಾ ನಾಯಕಿ ಫಾತಿಮತ್ ಆಫೀಫಾ, ಉಪನಾಯಕರು ಮೊಹಮ್ಮದ್ ಶಮೀಂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಿಕ್ಷಕಿಯರು ನಾಗೇಂದ್ರ, ಉಷಾ, ಅನಿತಾ, ಪ್ರಶ್ಮಾ, ರೇಖಾ, ಶಿಕ್ಷಕ ರಕ್ಷಕ ಸಂಘದ ಜೊತೆ ಕಾರ್ಯದರ್ಶಿ ಜಮಾಲ್, ಕೋಶಾಧಿಕಾರಿ ನಿಸಾರ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಒಂದು ಹೊರತು ಆಂಗ್ಲ ಮಾಧ್ಯಮ ಶಾಲೆ ಬೊಕ್ಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಜೋಕ್ಲೇರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತಂಡು. ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿಯರು ತ್ಯಾಗಂ ಹರೇಕಳ ಅಭಿನಂದನಾ ಭಾಷಣ ಮಲ್ತೇರು. ಹೇಗಿತ್ತು ನೋಡಿ, ಆಗಿನ ಕಾಲದಲ್ಲಿ ಕಲ್ತರು ಕೂಡ ಈಗ ಕೂಡ ಆ ಯೋಚನೆಯಲ್ಲೇ ಅವರು ಬದುಕ್ತಾ ಇದ್ದಾರೆ. ಅಂದ್ರೆ ಅವರ ಸರ್ವ ಧರ್ಮಗಳ ಸಮನ್ವಯಕ್ಕೆ ತಕ್ಕದಾಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು. ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ 2 ಸಂಸ್ಥೆಯವರು ಇವತ್ತು ಇವರು ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅಂತೇಳಿ ದೊಡ್ಡ ಹೆಮ್ಮೆಯ ವಿಚಾರ. ಅದು ದೊಡ್ಡ ಹೆಮ್ಮೆಯ ವಿಚಾರ. ಈ ಒಂದು ವಲಯದಲ್ಲಿ ಈ ಒಂದು ಪರಿಸರದಲ್ಲಿ ಯಾರು ಪಡೆದಿಲ್ಲ. ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದವರು ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಅವರು ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತದೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಮುಖೇನ ಹಲವಾರು ಸಮಾಜಮುಖಿ ಚಿಂತನೆಗಳನ್ನ ಕೆಲಸಗಳನ್ನ ಮಾಡ್ತಾ ಬಂದಿರುವುದಂತ ಕೂಡ ನಮಗೆಲ್ಲರಿಗೂ ಬಹಳ ಹೆಮ್ಮೆ. ಇವತ್ತು
ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಿತ್ತು ರಾಜ್ಯ ಮಟ್ಟದ್ದು. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವತ್ತು ಅವರ ಸೇವೆಯನ್ನ ಪರಿಗಣಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವಂತದ್ದು ಕೇವಲ ನಮ್ಮ ವಿದ್ಯಾಸಂಸ್ಥೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಹೆಮ್ಮೆ ಅಂತೇಳಿ ಹೇಳ್ಕೊಳ್ತಾ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾದ ಮುಖ್ಯ ಶಿಕ್ಷಕಿಯರು ಪ್ರೇಮಲತಾ ಪ್ರಾಸ್ತಾವಿಕ ಪಾತ್ರ ಮಂಡಿರು. ಶಿಕ್ಷಕಿ ಅನಿತಾ ಸಭೆ ನಿಂತ್ಕೊಂಡಿರು. ಶಿಕ್ಷಕಿ ಸುಜಾತ ಸಭೆ ಸ್ಥಾರಿಗೆ ಮಲ್ತೇರು.